ಕಾಪು ಪುರಸಭೆ ಭಾರತ್ ನಗರ ವಾರ್ಡ್ ಅಭ್ಯರ್ಥಿ ಹರೀಶ್ ನಾಯಕ್ ಅವರ ಪರವಾಗಿ ಜಿಎಸ್ಬಿ ಸಮುದಾಯದ ಮುಖಂಡರು ಮತಯಾಚನೆ ನಡೆಸಿದರು. ಹರೀಶ್ ನಾಯಕ್ ಕಾಪು ಪುರಸಭೆಯಲ್ಲಿ ಸ್ಪರ್ಧಿಸುತ್ತಿರುವ ಏಕೈಕ ಜಿಎಸ್ಬಿ ಸಮುದಾಯದ ಅಭ್ಯರ್ಥಿ. ಡಿಸೆಂಬರ್ 27ರಂದು ನಡೆಯಲಿರುವ ಕಾಪು ಪುರಸಭಾ ಚುನಾವಣೆ ಜಿಎಸ್ಬಿ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರಿಂದ ಜಂಟಿ ಮತಯಾಚನೆ ನಡೆಯಿತು. ಈ ಸಂದರ್ಭ ಕಾಂಗ್ರೆಸ್ ಮುಖಂಡ ಅಮೃತ್ ಚೆನ್ನೈ ಮಾತಾಡಿ, ಜಿಎಸ್ಬಿ ಸಮುದಾಯದ ಮತಗಳನ್ನು ಪಡೆಯುವ ಬಿಜೆಪಿ ಟಿಕೆಟ್ ನೀಡಿಕೆಯಲ್ಲಿ ಸಮುದಾಯವನ್ನು ಕಡೆಗಣಿಸಿದ್ದು ಸಮುದಾಯಕ್ಕೆ ವಂಚನೆ ಮಾಡಿದೆ. ಇದಕ್ಕೆ ಪರ್ಯಾಯವಾಗಿ ಕಾಂಗ್ರೆಸ್ ಪಕ್ಷದಿಂದ ಹರೀಶ್ ನಾಯಕ್ ಕಣದಲ್ಲಿದ್ದು ಅವರನ್ನು ಹೆಚ್ಚಿನ ಬಹುಮತದೊಂದಿಗೆ ಆಯ್ಕೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಕಾಂಗ್ರೆಸ್ ಪಕ್ಷದ ಭಾರತ್ ನಗರ ವಾರ್ಡ್ ಅಭ್ಯರ್ಥಿ ಹರೀಶ್ ನಾಯಕ್, ಕೆಪಿಸಿಸಿ ಸಂಯೋಜಕ ದೇವಿ ಪ್ರಸಾದ್ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಮುಖಂಡ ಹರೀಶ್ ಕಿಣಿ ಮೊದಲಾದವರು ಜೊತೆಗಿದ್ದರು. ಅಭಿವೃದ್ಧಿ ಆಗಬೇಕು. ಧಾರ್ಮಿಕ ಉನ್ಮಾದವನ್ನು ಮನೆಯಲ್ಲಿಡಿ, ರಾಮನ ಪೂಜೆ ಗೋವಿನ ಪೂಜೆ ಏನಿದ್ರು ಮನೆಯಲ್ಲಿ ಮಾಡಿ, ನಾವು ಮಾಡ್ತೇವೆ, ಇವರೆಲ್ಲರೂ ಮಾಡ್ತಾರೆ. ಸಾರ್ವಜನಿಕವಾಗಿ ವೋಟ್ ಕೊಡುವಾಗ ಅಭ್ಯರ್ಥಿಯ ಯೋಗ್ಯತೆ ನೋಡಿ, ಕಾಂಗ್ರೆಸ್ ಪಕ್ಷದ ಸಾಧನೆ ನೋಡಿ, ಸಿದ್ದರಾಮಯ್ಯ ಸರ್ಕಾರದ ಕೊಡುಗೆಗಳನ್ನು ನೋಡಿ, ವಿನಯ್ ಕುಮಾರ್ ಸೊರಕೆ ಅವರ ಕೊಡುಗೆಗಳನ್ನು ನೋಡಿ ಅಂತ ನಾನು ಕೇಳಿಕೊಳ್ತೇನೆ. ಎಲ್ಲ ಸಮಾಜದ ಕೂಗು ನಮ್ಮ ಪುರಸಭೆಯಲ್ಲಿ ಇರಬೇಕು. ಆ ಮೂಲಕ ಎಲ್ಲ ವರ್ಗದವರು ಒಂದಾಗಿ ಕಾಪುವನ್ನು ಅಭಿವೃದ್ಧಿಗೊಳಿಸಬೇಕೆಂಬುದೇ ನಮ್ಮ ಉದ್ದೇಶ. ಕಾಪು ಪುರಸಭೆ ಮಾಡಿರುವಂಥದ್ದು ವಿನಯ್ ಕುಮಾರ್ ಸೊರಕೆ ಅವರು. ಆ ಸಂದರ್ಭದಲ್ಲಿ ಬಹಳಷ್ಟು ಅಭಿವೃದ್ಧಿ ಯೋಜನೆಗಳಾಗಿದೆ, ತಮ್ಮ ಕಣ್ಣು ಮುಂದಿದೆ. ಕಾಪು ಪುರಸೌಧ ಆಗಿದೆ, ಒಳಚರಂಡಿಗೆ ನಾವು ಕಾಪು ಪೇಟೆಯಲ್ಲಿದ್ದೇವೆ. ಈಗ